ಕೊರೋನಾ ಮಹಾಮಾರಿ ನಡುವೆ ಮಂಗಳೂರಿನಲ್ಲಿ ನಾಡಹಬ್ಬ ದಸರಾವನ್ನು ಸರ್ಕಾರದ ಮಾರ್ಗಸೂಚಿಯ ಪ್ರಕಾರ ಸರಳವಾಗಿ ಆಚರಿಸಲು ನಿರ್ಧರಿಸಲಾಗಿದೆ. ಈಗಾಗಲೇ ಎಲ್ಲ ಸಿದ್ಧತೆಗಳು ಭರದಿಂದ ಆರಂಭಗೊಂಡಿದೆ. ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದಲ್ಲಿ ಮಂಗಳೂರು ದಸರಾ ಹಾಗೂ ನವರಾತ್ರಿ ಮಹೋತ್ಸವಕ್ಕಾಗಿ ಗೋಕರ್ಣನಾಥ ಸೇವಾ ಸಮಿತಿ ಹಾಗೂ ದೇವಸ್ಥಾನದ ಆಡಳಿತ ಸಮಿತಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ನವರಾತ್ರಿ ಮಹೋತ್ಸವ ಕಾರ್ಯಕ್ರಮ ಅಕ್ಟೋಬರ್ 17ರಂದು ನವದುರ್ಗೆಯರು, ಶಾರದಾ ಮಾತೆ ಹಾಗೂ ಮಹಾಗಣಪತಿ ಪ್ರತಿಷ್ಠಾಪನೆಯೊಂದಿಗೆ ಆರಂಭಗೊಂಡು ಅಕ್ಟೋಬರ್ 27ರವರೆಗೆ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಎಂದು ಕ್ಷೇತ್ರದ ಆಡಳಿತ ಮಂಡಳಿ ಖಜಾಂಚಿ ಪದ್ಮರಾಜ್ ಆರ್ ನ್ಯೂಸ್ ಟೈಮ್ಗೆ ಮಾಹಿತಿ ನೀಡಿದರು. ಈ ಕ್ಷೇತ್ರದಲ್ಲಿ ಮಂಗಳೂರು ದಸರಾವನ್ನು ಸರಳತೆಯಿಂದ ಧಾರ್ಮಿಕ ನಮ್ಮ ನಂಬಿಕೆಗಳಿಗೆ ಯಾವುದೇ ರೀತಿಯ ಚ್ಯುತಿ ಬರದಂತೆ ಶ್ರದ್ಧಾಭಕ್ತಿ ಪೂರ್ವಕವಾಗಿ ನಾವು ನಡೆಸಲು ಕ್ಷೇತ್ರಾಡಳಿತ ಸಮಿತಿ ನಮ್ಮ ಕ್ಷೇತ್ರದ ನವೀಕರಣ ಅಧಿಕಾರಿ ಶ್ರೀ ಜನಾರ್ದನ ಪೂಜಾರಿ ಅವರ ಮಾರ್ಗದರ್ಶನದಂತೆ ನಿರ್ಧರಿಸಿದ್ದೇವೆ. ಕ್ಷೇತ್ರದಲ್ಲಿ ಎಂದಿನಂತೆ ನವರಾತ್ರಿ ಉತ್ಸವದಲ್ಲಿ ದಸರಾ ಮಹೋತ್ಸವದಲ್ಲಿ ನವದುರ್ಗೆಯರನ್ನು ಮಹಾಗಣಪತಿ ಆದಿಶಕ್ತಿಯೊಂದಿಗೆ ಶಾರದೆ ದೇವಿಯನ್ನು ಪ್ರತಿಷ್ಠಾಪಿಸಿ ಪೂಜೆ ಮಾಡಿಸುವಂಥದ್ದು. ಈ ಬಾರಿಯೂ ಕೂಡ ನಮ್ಮ ದರ್ಬಾರ್ ಹಾಲ್ನಲ್ಲಿ ಎಂದಿನಂತೆ ನವದುರ್ಗೆಯರೊಂದಿಗೆ ಮಹಾಗಣಪತಿ ಆದಿಶಕ್ತಿ ಹಾಗೆ ಶಾರದಾ ಮಾತೆಯ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ಈ ನವರಾತ್ರಿಯ 9 ದಿವಸದಂದು ವಿಶೇಷವಾಗಿ ಪೂಜೆಗಳನ್ನು ಮಾಡಲಾಗುವುದು. ನಮಗೆಲ್ಲರಿಗೂ ಗೊತ್ತಿದೆ, ಭಾರತ ದೇಶ ಧಾರ್ಮಿಕ ನೆಲೆಗಟ್ಟಿನಲ್ಲಿ ನಿಂತಿರುವಂಥದ್ದು. ಇಲ್ಲಿ ಭಕ್ತರ ಧಾರ್ಮಿಕ ನಂಬಿಕೆಗಳಿಗೆ ಅದರದ್ದೇ ಆದಂತಹ ಪ್ರಾಶಸ್ತ್ಯ ಇದೆ. ಬಹುಶಃ ಇದಕ್ಕಿಂತ ಈ ಕೊರೋನಾಗಿಂತ ಮಹಾಮಾರಿ ಕಾಯಿಲೆಗಳು, ಸಾಂಕ್ರಾಮಿಕ ರೋಗಗಳು ಈ ಹಿಂದೆಯೂ ಕೂಡ ಬಂದಿರುವಂಥದ್ದು. ಆದರೆ ವಿಶೇಷವಾಗಿ ನಮ್ಮ ಕರಾವಳಿ ಜಿಲ್ಲೆಯಲ್ಲಿ ಈ ದೇವಿಯ ಆರಾಧನೆಗೆ ವಿಶೇಷವಾದಂತಹ ಪ್ರಾಶಸ್ತ್ಯತೆ ಇದೆ. ಕೊಲ್ಲೂರು ಮೂಕಾಂಬಿಕೆ ಇರ್ಬೋದು, ಹಾಗೆ ಕಟೀಲು ದುರ್ಗಾಪರಮೇಶ್ವರಿ, ಬಪ್ಪನಾಡು ದೇವಿ, ಹಾಗೆ ರಾಜರಾಜೇಶ್ವರಿ ದೇವಿ, ಹಾಗೆ ಮಂಗಳೂರಿನ ಮಂಗಳಾದೇವಿ, ಹಾಗೆ ಕುದ್ರೋಳಿಯ ಅನ್ನಪೂರ್ಣೇಶ್ವರಿ, ಇಲ್ಲಿ ವಿಶೇಷವಾಗಿ ಪೂಜೆ ಪ್ರಾರ್ಥನೆಯೊಂದಿಗೆ ಈ ಮಾಡಿದರೆ ನಾವು ಖಂಡಿತವಾಗಿಯೂ ಈ ಕೊರೋನಾದಿಂದ ನಾವು ಮುಕ್ತರಾಗ್ತೇವೆ, ಈ ಜಗತ್ತೇ ಕೊರೋನಾದಿಂದ ಮುಕ್ತ ಆಗುತ್ತದೆ ಅಂತ ಹೇಳುವ ದೃಢವಾದಂಥ ನಂಬಿಕೆ ನಮ್ಮದು. ಹಾಗೆ ಶ್ರೀ ಕ್ಷೇತ್ರದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಸರ್ಕಾರದ ಮಾರ್ಗಸೂಚಿಗಳನ್ನು ಮನದಲ್ಲಿಟ್ಟುಕೊಂಡು ನಾವು ಮಾಡಲಿಕ್ಕಿದ್ದೇವೆ. ಹಾಗೆ ಬರುವಂಥ ಭಕ್ತಾದಿಗಳಿಗೂ ಕೂಡ ನಮ್ಮ ಗೋಕರ್ಣನಾಥ ಸೇವಾದಳ ಇವರು ಬೇಕಾದಂಥ ವ್ಯವಸ್ಥೆಯನ್ನು ಆಡಳಿತ ಸಮಿತಿಯೊಂದಿಗೆ ಸೇರಿಕೊಂಡು ಬಹುಶಃ ಯಾವುದೇ ರೀತಿ ಭಯ ಇಲ್ಲದೆ ಭಕ್ತಾದಿಗಳು ಸರ್ಕಾರದ ನಿಯಮಗಳನ್ನು ಮನದಲ್ಲಿಟ್ಟುಕೊಂಡು ಮಾಸ್ಕ್ಗಳನ್ನು ಕಡ್ಡಾಯವಾಗಿ ಧರಿಸುವುದು, ಹಾಗೆ ದೇವಸ್ಥಾನದ ಆವರಣ ಪ್ರವೇಶಿಸುವ ಮೊದಲೇ ಎಲ್ಲ ಭಕ್ತರನ್ನು ಸ್ಯಾನಿಟೈಸೇಷನ್ಗೆ ಒಳಪಡಿಸಲಾಗುವುದು. ಹಾಗೆ ಅವರ ಟೆಂಪ್ರೇಚರನ್ನು ಚೆಕ್ ಮಾಡಲಾಗುತ್ತೆ. ಅಂತರವನ್ನು ಕಾಯ್ದುಕೊಂಡು ಈ ದೇವರ ದರ್ಶನವನ್ನು ಪಡೆದುಕೊಂಡು ಆ ದೇವರಲ್ಲಿ ಈ ಕೊರೋನಾ ಮಹಾಮಾರಿಯಿಂದ ಮುಕ್ತಗೊಳಿಸಲಿಕ್ಕೂ ಪ್ರಾರ್ಥಿಸುವಂತಹ ಒಂದು ಸದಾವಕಾಶವೂ ಕೂಡ ಇದೆ. ಈ ಭಕ್ತರೆಲ್ಲರೂ ಈ ಒಂದು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಬಂದು ಪಾಲ್ಗೊಂಡು ಆ ದೇವರ ಒಂದು ಪ್ರಸಾದವನ್ನು ಸ್ವೀಕರಿಸಿ ಪುನೀತರಾಗಬೇಕು ಅಂತ ಹೇಳಿ ನಾವು ಕ್ಷೇತ್ರಾಡಳಿತ ಸಮಿತಿಯಿಂದ ವಿನಂತಿಸ್ಕೊಳ್ತೀವಿ.